ಕಡಬ ಹೃದಯ ಭಾಗದ ಸೈಂಟ್ ಜೋಕಿಮ್ಸ್ ಕಾಲೇಜು ಮುಂಭಾಗದಲ್ಲಿ ಹೋಟೆಲ್ ವೃದ್ಧಿ ಹಾಗೂ ಮತ್ಸ್ಯದರ್ಶಿನಿ ಹವಾನಿಯಂತ್ರಿತ ಮೀನು ಮಾರಾಟ ಮಳಿಗೆ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಕಡಬದ ಜನತೆಗೆ ಸಿಹಿ ಸುದ್ದಿ. ಕಡಬದ ಹೃದಯ ಭಾಗದಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಹೋಟೆಲ್ ಆದ ಹೋಟೆಲ್ ವೃದ್ಧಿ ಹಾಗೂ ಮತ್ಸ್ಯದರ್ಶಿನಿ ಹವಾನಿಯಂತ್ರಿತ ಮೀನು ಮಾರಾಟ ಮಳಿಗೆ ಉದ್ಘಾಟನೆಗೊಂಡಿದೆ. ಮತ್ಸ್ಯದರ್ಶಿನಿಯನ್ನ ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಿತಿನ್ ಕುಮಾರ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇಂದಿನ ಆಧುನಿಕ ದಿನದಲ್ಲಿ ನಮ್ಮ ದಿನ ಬಳಕೆಯ ಎಲ್ಲ ವಸ್ತುಗಳನ್ನು ಶುಚಿತ್ವ ಹಾಗೂ ದೀರ್ಘ ಬಾಳಿಕೆಯ ದೃಷ್ಟಿಯಿಂದ ಹವಾನಿಯಂತ್ರಿತ ವ್ಯವಸ್ಥೆಯನ್ನ ಮಾಡಲಾಗುತ್ತಿದೆ. ಇನ್ನು ನಾವು ತಿನ್ನುವ ಆಹಾರ ಕರಾವಳಿಯಲ್ಲಿ ಅಧಿಕ ಬೇಡಿಕೆ ಇರುವ ಮೀನು ಕೂಡ ಕೆಡದಂತೆ ಶುಚಿಯಾಗಿಡಲು ಮೀನುಗಾರಿಕಾ ಇಲಾಖೆಯಿಂದ ಹವಾನಿಯಂತ್ರಿತ ಮೀನು ಮಾರಾಟ ಮಳಿಗೆ ಮಾಡಲಾಗ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ಒಟ್ಟು 30 ಮಳಿಗೆಗಳು ಕಾರ್ಯಾಚರಿಸುತ್ತಿದ್ದು ಯಶಸ್ವಿಯಾಗಿದೆ. ಇದೀಗ ಕಡಬದಲ್ಲಿ ಕೂಡ ಈ ವ್ಯವಸ್ಥೆಯನ್ನ ಸೀತಾರಾಮ್ ಗೌಡ ಅವರು ಮಾಡಿರುವುದು ಈ ಭಾಗದ ಜನರಿಗೆ ಗುಣಮಟ್ಟದ ಮೀನಿನೊಂದಿಗೆ ಮೀನು ಊಟ ಕೂಡ ದೊರೆತು ಗ್ರಾಹಕರ ವಿಶ್ವಾಸ ದೊರೆಯುವಂತಾಗಲಿ ಎಂದು ಹೇಳಿದರು. ಸ್ವಚ್ಛ ವಾತಾವರಣ, ಸ್ವಚ್ಛ ಮೀನನ್ನು ಕೊಡುವಂತ ಪರಿಸ್ಥಿತಿ ಬಂತು. ನಾವು ನೋಡ್ತಾ ಇದ್ದೇವೆ, ಕರಾವಳಿಯ ಮೀನಿಗೆ, ಸಮುದ್ರದ ಮೀನಿಗೆ ಬಹಳಷ್ಟು ಬೇಡಿಕೆ ಇದೆ. ಈಗ ನಾವು ಕೇಳ್ತಾ ಇದ್ದೇವೆ, ಬೇರೆ ಬೇರೆ ಡಾಕ್ಟರ್ನವರು ಹೇಳುದು, ಬೇರೆಯವರು ಹೇಳುದು, ನೀವು ಜಾಸ್ತಿ ಮೀನನ್ನು ತಿನ್ನಬೇಕು, ಮೀನಿನಲ್ಲಿ ಪ್ರೋಟೀನ್ ಜಾಸ್ತಿ ಇದೆ, ಮೀನಿನಿಂದಾಗಿ ಆರೋಗ್ಯ ಉತ್ತಮ ಆಗ್ತದೆ, ಮತ್ತೆ ಮೀನಿನಲ್ಲಿ ಕಲಬೆರಕೆ ಇಲ್ಲ. ಈ ರೀತಿಯಲ್ಲಿ ಈಗ ಜಾಸ್ತಿ ಜನ ಮೀನನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಈ ತರದ ಒಂದು ಮಳಿಗೆ ತುಂಬಾ ಕಡೆ ಪ್ರಾರಂಭ ಆಗಿದೆ. ನಾವು ಇನ್ನು ಈ ಕಡೆ ಪುತ್ತೂರು, ಸುಳ್ಯ, ಈ ಕಡೆ ಮೂಡಬಿದ್ರೆ, ಮತ್ತೆ ಕಾರ್ಕಳ, ಮತ್ತೆ ಮುಲಿಕೆಯಲ್ಲಿ, ಈ ಭಾಗದಲ್ಲಿ ಮಡಿಕೇರಿ, ತುಮಕೂರು, ಬೆಂಗಳೂರಲ್ಲಿ ಇಂಥದ್ದು 30 ಮಳಿಗೆ ಪ್ರಾರಂಭ ಆಗಿದೆ. ಹೋಟೆಲ್ ವೃದ್ಧಿಯನ್ನ ಉದ್ಘಾಟಿಸಿದ ಹಿರಿಯ ಶಿಕ್ಷಕ ನಾಗನಗೌಡ ಮರವಂತಿಲ ಅವರು ಮಾತನಾಡಿ, ಎಲ್ಲಿ ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ ಇದೆಯೋ ಅಲ್ಲಿ ಯಶಸ್ಸು ಖಂಡಿತ ಇದೆ. ಇದಕ್ಕೆ ಸೀತಾರಾಮ ಗೌಡರು ಉದಾಹರಣೆಯಾಗ್ತಾರೆ. ಅವರು ಕಷ್ಟಪಟ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಅವರು ಈಗ ಮಾಡುತ್ತಿರುವ ಹೋಟೆಲ್ ಉದ್ಯಮಕ್ಕೆ ಕಡಬದ ಜನರ ಸಹಕಾರ ಖಂಡಿತ ದೊರೆಯಲಿದೆ ಎಂದು ಶುಭ ಹಾರೈಸಿದರು. ಪ್ರತಿಯೊಬ್ಬರಲ್ಲಿ ಯಾವರೊಂದು ಪರಿಮಳದ ಹೂವಿದ್ದಾಗೆ, ಪರಿಮಳದ ಹೂವನ್ನು ಎಲ್ಲರೂ ಮೂಸುತ್ತಾರೆ, ಪರಿಮಳವನ್ನು ಪಡೆದುಕೊಳ್ತಾರೆ. ಅಂದ್ರೆ ಎಲ್ಲರಿಗೂ ಸಂಸ್ಥೆಯ ಮಾಲಕ ಸೀತಾರಾಮ್ ಗೌಡ ಪೊಸವಳಿಕೆಯವರು ಮಾತನಾಡಿ, ಕಡಬದಲ್ಲಿ ವ್ಯವಸ್ಥಿತವಾದ ಹೋಟೆಲ್ ಉದ್ಯಮ ಪ್ರಾರಂಭಿಸಬೇಕೆಂಬ ನನ್ನ ಬಹುದಿನಗಳ ಕನಸು ಈಗ ಈಡೇರಿದೆ. ಅದರೊಟ್ಟಿಗೆ ಹಿತಮಿತ ದರದಲ್ಲಿ ಗುಣಮಟ್ಟದ ಮೀನು ಗ್ರಾಮೀಣ ಭಾಗದ ಜನರಿಗೆ ನೀಡುವ ಕನಸು ಕೂಡ ಸಾಕಾರಗೊಳ್ಳುತ್ತಿದೆ. ಇಲ್ಲಿ ರಾಸಾಯನಿಕ ಮುಕ್ತ ಆಹಾರ ಪದಾರ್ಥಗಳನ್ನು ಗ್ರಾಹಕರಿಗೆ ಒದಗಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿ ಎಲ್ಲರ ಸಹಕಾರ ಯಾಚಿಸಿದರು. ನಮ್ಮ ಇಲ್ಲಿ ಈ ಕಡಬದ ಪ್ರದೇಶಕ್ಕೆ ಅವಶ್ಯಕ ಇರುವಂಥ ಒಂದು ಸುಸಜ್ಜಿತವಾದ ಹವಾನಿಯಂತ್ರಿತ ಹೋಟೆಲು. ನಮ್ಮ ಹೋಟೆಲ್ನ ವ್ಯವಸ್ಥೆಗಳೇನೆಂದರೆ, ನಮ್ಮಲ್ಲಿ ತಾಜಾ ಮಸಾಲೆಯನ್ನು ಮಾಡಿ ವಿಷಮುಕ್ತ ಆಹಾರವನ್ನು ಕೊಡುವಂಥ ಹೋಟೆಲನ್ನು ನಾವು ಪ್ರಾರಂಭಿಸಿದ್ದೇವೆ. ಇದರಲ್ಲಿ ಯಾವುದೇ ಇದು ಬಣ್ಣದ ಹುಡಿ ಆಗಲಿ, ಇದು ಒಂದು ಟೇಸ್ಟ್ ಪೌಡ್ರ್ ಆಗಲಿ ಯಾವುದನ್ನು ಉಪಯೋಗ ಮಾಡದೆ ಮಿಲ್ಲಿನ ಅಕ್ಕಿಯನ್ನೇ ತಂದು ಮಿಲ್ಲಿನ ಅಕ್ಕಿಯಲ್ಲಿ ಅನ್ನವನ್ನು ಮಾಡಿ ಈ ನಮ್ಮ ಗ್ರಾಹಕರಿಗೆ ಕೊಡುವಂಥ ವ್ಯವಸ್ಥೆಯನ್ನು ನಾವು ಅಲ್ಲಿ ಮಾಡಿದ್ದೇವೆ. ಹಾಗೆಯೇ ಒಂದು ಮೀನಿನ ಮತ್ಸ್ಯದರ್ಶಿನಿ ಎಂಬ ಒಂದು ಹವಾನಿಯಂತ್ರಿತ ಮೀನು ವ್ಯಾಪಾರದ ಕೇಂದ್ರವನ್ನು ನಾವು ಇವತ್ತು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದ್ದೇವೆ. 17ಕ್ಕೆ ಅದರಲ್ಲಿ ಮೀನು ವ್ಯಾಪಾರವನ್ನು ಪ್ರಾರಂಭಿಸ್ತೇವೆ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪಿಪಿ ವರ್ಗೀಸ್, ಜಿಲ್ಲಾ ಪರಿಷತ್ನ ಮಾಜಿ ಸದಸ್ಯ ಸೈಯದ್ ಮೀರಾ ಸಾಹೇಬ್, ಪುತ್ತೂರು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷೆ ಪುಲಸ್ಯ ರೈಯವರು ಮಾತನಾಡಿ ಶುಭ ಹಾರೈಸಿದರು. ನಾವು ಹಿಂದಿನ ಕಾಲದಲ್ಲಿ ರಸ್ತೆ ಬದಿಯಲ್ಲಿ ಇದ್ದದ್ದನ್ನು ಕೂಡ ತೆಗೆದುಕೊಂಡು ಹೋಗಿ ನಾವು ತಿಂದಿದ್ದೇವೆ. ಆದರೆ ಬರಬರುತ್ತಾ ನಾವು ಆಧುನಿಕ ಯುಗದಲ್ಲಿ ನಗರ ಪ್ರದೇಶಗಳಲ್ಲಿ ಹೋಗಿ ಇದೆಲ್ಲವನ್ನು ವೀಕ್ಷಿಸಿ ನಂತರ ನಮ್ಮ ಗ್ರಾಮಕ್ಕೆ ಬಂದಾಗ ಆ ಒಂದು ಪರಿವರ್ತನೆ ಆಗಬೇಕು ಅನ್ನುವಂಥ ಉದ್ದೇಶ ನಮ್ಮಲ್ಲಿ ಎಲ್ಲರಲ್ಲಿ ಇರುತ್ತದೆ. ಅದಕ್ಕಾಗಿ ನಾವು ನಗರ ಪ್ರದೇಶಗಳಿಗೆ ಜಾಸ್ತಿ ಹೋಗುವಂಥದ್ದು ಕೂಡ. ಅದನ್ನು ಈ ಗ್ರಾಮೀಣ ಮಟ್ಟದ ಈ ಪ್ರದೇಶಗಳಿಗೆ ತಾಲೂಕು ಕೇಂದ್ರಕ್ಕೆ ನಮ್ಮ ಸೀತಾರಾಮಗೌಡರು ತಂದಿದ್ದಾರೆ.
ಅವರಿಗೆ ನಾನು ಇಲ್ಲಿಯ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವರು ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದರು ಶಿವರಾಮಗೌಡರು. ಆವಾಗಿಂದ ಅದರಿಂದ ಮುಂಚೆನೇ ನಮಗೂ ಅವ್ರಿಗೊಂದು ಸ್ನೇಹಿತ ಇದ್ದು, ರಾಜ್ಯಕ್ಕೆ ಬೇರೆ ವಿಚಾರ ಅದು 4 ದಿನ ಮತ್ತು ಮರುದಿವಸ ನಾವಲ್ಲಿ. ಅದೇ ರೀತಿ ಇಲ್ಲಿ ಹೋಟೆಲ್ ಮಾಡಿದಾಗ ಈಗ ಅವರು ಕಾರ್ಯಗತಗೊಳಿಸಿದ್ರು. ಭಾರಿ ಒಳ್ಳೆ ಚಂದವಾದ ನಮ್ಮ ತಾಲೂಕು ಕಡಬ ತಾಲೂಕಿನಲ್ಲಿ ನಾನು ಅವರ ಎದುರಿಗೆ ನಿಮ್ಮ ಎದುರಿಗೆ ಹೇಳುವುದಲ್ಲ, ಒಂದು ಆರಾಮದಲ್ಲಿ ಕೂತು ಊಟ ಮಾಡ್ತಕ್ಕಂಥ ವ್ಯವಸ್ಥೆಯ ವಿಸ್ತಾರವಾದ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದರು. ಮತ್ತು ಇವತ್ತು ನವರಾತ್ರಿ ಆದ ಕಾರಣ ಏನು ಮತ್ಸ್ಯದರ್ಶಿನಿಯ ಮೂಲ ಉದ್ದೇಶ ಏನಿದೆಯಾ, ಕಡಿಮೆ ಕ್ರಯಕ್ಕೆ ಒಳ್ಳೆಯ ಶುಚಿಯಾದ ಮತ್ತು ಆರೋಗ್ಯದಾಯಕವಾದ ಮೀನುಗಳನ್ನು ಜನಗಳಿಗೆ ಮುಟ್ಟಿಸಬೇಕು ಅಂತ ಅವರ ಕಲ್ಪನೆ ಏನಿತ್ತ, ಬಹುಶಃ ಅದು ಬರುವ 17ನೇ ತಾರೀಕಿನಿಂದ ಅವರನ್ನು ಆರಂಭಗೊಳಿಸಿದ್ದಾರೆ. ಖಂಡಿತ ಇಲ್ಲಿಯ ಊರಿನ ಜನಗಳಿಗೆ ಅವರ ಆರೋಗ್ಯಕ್ಕೆ ಪೂರಕವಾಗಿರುವಂಥ ಕರಾವಳಿಯ ಮೀನು, ಆ ಮೀನಿನ ಖಾದ್ಯವನ್ನು ಕೂಡ ತಯಾರಿಸಿಕೊಡುವಂಥದ್ದು ಮತ್ತು ಮನೆಗೆ 5 ಕಿಲೋಮೀಟರ್ ಒಳಗಿನ ತನಕಿನ ಜನಗಳಿಗೆ ಮನೆಗೆ ಸಪ್ಲೈ ಮಾಡುವಂಥ ವ್ಯವಸ್ಥೆಯನ್ನು ಸಿದ್ದರಾಮಯ್ಯಗೌಡರು ಮಾಡ್ತಾ ಇದ್ದಾರೆ. ಕಡಬ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಾತಡಿ, ಕಡಬ ಸಿಎ ಬ್ಯಾಂಕ್ನ ಅಧ್ಯಕ್ಷ ರಮೇಶ್ ಕಲ್ಲರೆ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಆಶಾ ತಿಮ್ಮಪ್ಪಗೌಡ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಎಬಿ ಮನೋಹರ್ ರೈ, ಮರ್ದಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಜನಾರ್ದನ್ ಗೌಡ ಪುತ್ತಿಲ, ನಿವೃತ್ತ ಶಿಕ್ಷಕ ಸಾಂತಪ್ಪಗೌಡ ಪಿಜಕ್ಕಳ, ಪಸವಳಿಕೆ ಕುಟುಂಬದ ಹಿರಿಯ ಸದಸ್ಯ ಶಿವಣ್ಣಗೌಡ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸೀತಾರಾಮಗೌಡ ಪಸವಳಿಕೆ ಸ್ವಾಗತಿಸಿದ್ರು. ನಿರ್ಮಲಾ ಸೀತಾರಾಮಗೌಡ ವಂದಿಸಿದ್ರು. ಶಿವಪ್ರಸಾದ್ ರೈ ಮೈಲೇರಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಕುಟ್ರುಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೋಹನ್ ಕರೇಕೋಡಿ, ಬಿಳಿನೆಲೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ವಾಡ್ಯಪ್ಪಗೌಡ ಎರ್ಮಾಯಿಲ್, ಐತೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸತೀಶ್ ಪೂಜಾರಿ, ಉದ್ಯಮಿ ಸುಂದರಗೌಡ ಮಂಡಕರ, ಶ್ರೀಕಂಠಸ್ವಾಮಿ ಶ್ರೀ ಮಹಾಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಮುತ್ತುಕುಮಾರ್, ಸೀನಿಯರ್ ಚೇಂಬರ್ ಅಧ್ಯಕ್ಷ ಸಿಸಿ ಚುಯನ್, ಕಡಬ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ನಾಗರಾಜ್ ಎನ್ಕೆ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಸಿಪಿ ಸೈಮನ್, ಎಪಿಎಂಸಿ ಮಾಜಿ ಸದಸ್ಯ ರಾಯ್ ಅಬ್ರಾಹಂ, ಚನ್ನಪ್ಪಗೌಡ ಪಾಲೋಳ, ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಫೈಜಲ್, ಮರ್ದಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹರೀಶ್ ಕೊಡಂದೂರು, ಕಡಬ ಶ್ರೀ ದುರ್ಗಾಂಬಿಕಾ ಭಜನಾ ಮಂಡಳಿಯ ಅಧ್ಯಕ್ಷ ಸೋಮಪ್ಪ ನಾಯ್ಕ್, ಒಕ್ಕಲಿಗರ ಸಂಘದ ಅಧ್ಯಕ್ಷ ತಮ್ಮಯ್ಯಗೌಡ, ರೋಟರಿ ಅಧ್ಯಕ್ಷ ಸುಜಿತ್ ಪಿಕೆ, ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷ ರಾಧಾಕೃಷ್ಣ ಕೋಲೆ, ನಿವೃತ್ತ ಮುಖ್ಯ ಶಿಕ್ಷಕ ಕುಶಾಲಪ್ಪ ಗೌಡ ಪಸವಳಿಕೆ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹನೀಫ್ ಕೆಎಂ, ಕಾಂಟ್ರಾಕ್ಟರ್ ರವಿ ಕಕ್ಕೆಪದವು, ಉದ್ಯಮಿ ನಾರಾಯಣ್ ಮಣಿಯಾಣಿ, ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಕೃಷ್ಣ ಎಂಆರ್ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ರು. ಕಡಬ ಹೃದಯ ಭಾಗದಲ್ಲಿ ಸುಸಜ್ಜಿತ ಪಾರ್ಕಿಂಗ್ ಸೌಲಭ್ಯಗಳೊಂದಿಗೆ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ. ಹೋಟೆಲ್ ವೃದ್ಧಿ ಹಾಗೂ ಮತ್ಸ್ಯದರ್ಶಿನಿ ಶುಭಾರಂಭಗೊಂಡಿದ್ದು, ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಜ್ಯೂಸ್ ಮತ್ತು ಕ್ರೀಮ್ ಪಾರ್ಲರ್ ಹಾಗೂ ಹವಾನಿಯಂತ್ರಿತ ಮೀನು ಮಾರಾಟ ಮಳಿಗೆ ಮತ್ಸ್ಯದರ್ಶಿನಿಯು ಶುಭಾರಂಭಗೊಂಡಿದ್ದು, ಜನತೆಗೆ ಉತ್ತಮ ಸೇವೆಯನ್ನ ನೀಡಲಿದ್ದಾರೆ. ದಿವಾಕರ್ ಎಂ, ವಿ4 ನ್ಯೂಸ್, ಕಡಬ.